ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಮಾಧುಸ್ವಾಮಿ ಅವರು ಚಲಿಸುತ್ತಿದ್ದಂತಹ ಕಾರು ಅಪಘಾತಕ್ಕೊಳಗಾಗಿದೆ. ಮಾಧುಸ್ವಾಮಿ ಅವರ ಕಾರು ಆಟೋಗೆ ಡಿಕ್ಕಿ ಹೊಡೆದಿದೆ. ಕಡೂರು ತಾಲೂಕಿನ ಹೇಮಗರಿ ಗೇಟ್ ಬಳಿ ಒಂದು ಅಪಘಾತ ಸಂಭವಿಸಿದ್ದು ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ಗುಜರಿ ಆಟೋಕ್ಕೆ ಮಾಧುಸ್ವಾಮಿ ಅವರ ಕಾರು ಡಿಕ್ಕಿಯಾಗಿದ್ದು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಆಟೋ ಚಾಲಕ ಪಾರಾಗಿದ್ದಾನೆ. ಪ್ರಜ್ವಣ್ಣ ಪರ ಪ್ರಚಾರಕ್ಕೆ ತೆರಳುತ್ತಿದ್ದರು ಮಾಧುಸ್ವಾಮಿ ಅವರು. ಬೀರೂರಿನಲ್ಲಿ 11 ಗಂಟೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ, ಮಾಜಿ ಸಿಎಂ BS ವೈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ.